ಸೃಷ್ಟಿಯ ಒಡೆಯನಿಗೆ ನನ್ನ ದೀನ ಪ್ರಾರ್ಥನೆ, ತ್ರಯೇಕ ದೇವನಿಗೆ ನಿನ್ನ ಸೃಷ್ಟಿಯ ಆರಾಧನೆ. ಎನ್ನ ಹೃದಯವು ಹಾಡಿದೆ ದೇವಾ ನಿನ್ನ ಮಹಿಮೆಯ ಸಾರುವ ಗಾನ. ಎನ್ನ ಹೃದಯವು ಹಾಡಿದೆ ದೇವಾ ನಿನ್ನ ಮಹಿಮೆಯ ಸಾರುವ ಗಾನ. ನೀಲಾಕಾಶದಿ ಹೊಳೆಯುವ ತಾರೆಗಳು, ಗಿರಿಶಿಖರದಿ ಸೊಬಗುವ ಸುಂದರ ತಾಣಗಳು. ನೀಲಾಕಾಶದಿ ಹೊಳೆಯುವ ತಾರೆಗಳು, ಗಿರಿಶಿಖರದಿ ಸೊಬಗುವ ಸುಂದರ ತಾಣಗಳು. ವನ ಕಡಲಲ್ಲಿ ತುಂಬಿಹ ನಿನ್ನಯ ಸೃಷ್ಟಿಗಳು, ವನ ಕಡಲಲ್ಲಿ ತುಂಬಿಹ ನಿನ್ನಯ ಸೃಷ್ಟಿಗಳು. ದೇವಾ ನಿನ್ನ ಮಹಿಮೆಯ ಸಾರುವ ಸಾಧನವು, ದೇವಾ ನಿನ್ನ ಮಹಿಮೆಯ ಸಾರುವ ಸಾಧನವು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯಲ್ಲಿ ಯೇಸು ಕ್ರಿಸ್ತರನ್ನು ಸಂಧಿಸಲು ಬಂದಿರುವ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಶುದ್ಧ ಮನಸ್ಸು ಹಾಗೂ ಹೃದಯದಿಂದ ಯೇಸು ಕ್ರಿಸ್ತರನ್ನು ಭೇಟಿಯಾಗಲು ನಮ್ಮನ್ನೇ ಸಿದ್ಧಗೊಳಿಸೋಣ. ದೇವರಿಂದ ಕ್ಷಮೆಯನ್ನು ಯಾಚಿಸಿ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ವಂದನೀಯ ಸ್ವಾಮಿ ರಾಯನ್ ಪಿಂಟೋ ಈ ಮಠದ ಸದಸ್ಯರು ತಮ್ಮ ಹುಟ್ಟುಹಬ್ಬವನ್ನು ಕೊಂಡಾಡುತ್ತಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರೇ, ನಮ್ಮನ್ನು ಈಕ್ಷಿಸಿರಿ. ನಿಮ್ಮ ದಯಾ ಕಾರ್ಯದ ಅನುಭವವನ್ನು ಗ್ರಹಿಸಿ ನಿಮಗೆ ಹೃದಯಪೂರ್ವಕ ಸೇವೆ ಸಲ್ಲಿಸುವಂತೆ ನಮಗೆ ಅನುಗ್ರಹಿಸಿರಿ.
ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅತಿ ಪ್ರಿಯನೇ, ಯಾರಾದರೂ ಧರ್ಮಾಧ್ಯಕ್ಷನಾಗಲು ಅಪೇಕ್ಷಿಸಿದರೆ ಅಂಥವನು ಉತ್ತಮ ಸೇವೆಯನ್ನು ಬಯಸುತ್ತಾನೆಂಬುದು ನಿಜ. ಅಂಥವನು ನಿಂದಾರಹಿತನಾಗಿರಬೇಕು, ಏಕಪತ್ನಿಯುಳ್ಳವನು, ಸ್ವಂತ ಬುದ್ಧಿಯುಳ್ಳವನು, ಜಿತೇಂದ್ರಿಯನು, ಗೌರವಸ್ಥನು ಮತ್ತು ಅತಿಥಿ ಸತ್ಕಾರ ಮಾಡುವವನು ಆಗಿರಬೇಕು. ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು. ಅವನು ಕುಡುಕನು, ಕಲಹ ಪ್ರಿಯನು ಮತ್ತು ಹೊಡೆದಾಡುವವನು ಆಗಿರಬಾರದು. ಶಾಂತನು, ದಯಾವಂತನು, ಹಣದ ವ್ಯಾಮೋಹ ಇಲ್ಲದವನು ಆಗಿರಬೇಕು. ತನ್ನ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸುವವನು, ಮಕ್ಕಳನ್ನು ಶಿಸ್ತಿನಲ್ಲಿ ಬೆಳೆಸಿ ಅವರಿಂದ ಗೌರವವನ್ನು ಪಡೆದುಕೊಳ್ಳುವವನು ಆಗಿರಬೇಕು. ತನ್ನ ಕುಟುಂಬವನ್ನೇ ಜವಾಬ್ದಾರಿಯುತವಾಗಿ ನಡೆಸಲು ತಿಳಿಯದವನು ದೇವರ ಸಭೆಯನ್ನು ಹೇಗೆ ತಾನೇ ಪರಿಪಾಲಿಸಿಯಾನು? ಆತನು ಹೊಸದಾಗಿ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿದವನಾಗಿರಬಾರದು. ಇಲ್ಲದಿದ್ದರೆ ಅಹಂಕಾರದಿಂದ ಒಬ್ಬಿಕೊಂಡು ಸೈತಾನನಂತೆಯೇ ದಂಡನೆಗೆ ಗುರಿಯಾದಾನು. ಕ್ರೈಸ್ತರಲ್ಲದವರಿಂದಲೂ ಆತನು ಒಳ್ಳೆಯವನಾಗಿಸಿಕೊಂಡಿರಬೇಕು. ಹೀಗಿದ್ದರೆ ಮಾತ್ರ ನಿಂದನೆಗೊಳಗಾಗದೆ ಸೈತಾನನ ಕುತಂತ್ರಗಳಿಂದ ದೂರವಿರಬಲ್ಲನು. ಸಭಾಸೇವಕರು ಸಜ್ಜನರಾಗಿರಬೇಕು. 2 ನಾಲಿಗೆಯುಳ್ಳವರು, ಕುಡುಕರು, ಲಾಭಕೋರರು ಆಗಿರಬಾರದು. ವಿಶ್ವಾಸದ ನಿಗೂಢ ರಹಸ್ಯವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕಾಪಾಡಿಕೊಂಡು ಬರುವವರಾಗಿರಬೇಕು. ಇವರನ್ನು ಮೊದಲು ಪರೀಕ್ಷೆಗೆ ಒಳಪಡಿಸಿ ಯಾವುದೇ ಕುಂದುಕೊರತೆ ಕಂಡು ಬಂದಲ್ಲಿ ಇವರನ್ನು ಸಭಾಸೇವಕರನ್ನಾಗಿ ನೇಮಿಸಬಹುದು. ಅಂತೆಯೇ ಸಭಾಸೇವಿಕೆಯರು ಸಜ್ಜನರಾಗಿರಬೇಕು. ಚಾಡಿ ಮಾತುಗಳನ್ನು ಆಡುವವರು, ಮದ್ಯಾಸಕ್ತರು ಆಗಿರದೆ ಎಲ್ಲ ವಿಷಯಗಳಲ್ಲಿ ನಂಬಿಕಸ್ಥರಾಗಿರಬೇಕು. ಸಭಾಸೇವಕರು ಏಕಪತ್ನಿಯುಳ್ಳವರಾಗಿದ್ದು ತಮ್ಮ ಮಕ್ಕಳನ್ನು, ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗಿರುವವರಾಗಿರಬೇಕು. ನಿಷ್ಠೆಯಿಂದ ಸೇವೆ ಸಲ್ಲಿಸುವ ಸಭಾಸೇವಕರು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ಅವರಿಗಿರುವ ವಿಶ್ವಾಸವನ್ನು ಸಾರಲು ಧೈರ್ಯಸ್ಥವನ್ನು ಪಡೆಯುತ್ತಾರೆ. ದೇವರ ವಾಕ್ಯ. ಪ್ರಭು ಸನ್ಮಾರ್ಗದಲ್ಲಿ ನಾನು ನಡೆಯುವೆನು, ಪ್ರಭು ಸನ್ಮಾರ್ಗದಲ್ಲಿ ನಾನು ನಡೆಯುವೆನು. ಪ್ರೀತಿ ನೀತಿಗಳ ಕುರಿತು ಹಾಡುವೆನು. ಹೇ ಪ್ರಭು, ನಿನ್ನನ್ನೇ ಹಾಡಿ ಹೊಗಳುವೆನು. ಸನ್ಮಾರ್ಗದಲ್ಲಿ ನಾನು ನಡೆಯುವೆನು, ನನಗೆಂದು ನೀಡುವೆ ದರ್ಶನವನ್ನು. ಪ್ರಭು ಸನ್ಮಾರ್ಗದಲ್ಲಿ ನಾನು ನಡೆಯುವೆನು. ಮನೆಯೊಳಗೂ ಶುದ್ಧ ರಹಿತ ನಾನು, ನೀಚ ಕಾರ್ಯಗಳನ್ನು ನಾ ವೀಕ್ಷಿಸಲಾರೆ. ಅಧರ್ಮಿ ನಡೆಯಲು ನಾ ಸಹಿಸಲಾರೆ, ಅಂಥವರ ಸಹವಾಸವನ್ನು ನಾ ತಾಳಲಾರೆ. ಪ್ರಭು ಸನ್ಮಾರ್ಗದಲ್ಲಿ ನಾ ನಡೆಯುವೆನು. ಸಂಹರಿಸುವೆನು ನೆರೆಯವನ ಮೇಲೆ ಅಪವಾದ ಹೊರಿಸುವವನನ್ನು. ಸಹಿಸಲಾರೆ ಸೊಕ್ಕಿದ್ದ ಕಣ್ಣು, ಕೊಬ್ಬಿದ್ದ ಮನವುಳ್ಳವರನ್ನು. ಪ್ರಭು ಸನ್ಮಾರ್ಗದಲ್ಲಿ ನಾ ನಡೆಯುವೆನು. ಆರಿಸಿಕೊಳ್ಳುವೆನು ನಾಡಿನ ಸಜ್ಜನರನ್ನು, ಇರಿಸಿಕೊಳ್ಳುವೆನು ನನ್ನೊಡನೆ ವಾಸಿಸಿದವನು. ಸನ್ಮಾರ್ಗಿಯೇ ನನ್ನ ಸೇವಕನಾಗಿರುವವನು. ಪ್ರಭು ಸನ್ಮಾರ್ಗದಲ್ಲಿ ನಾ ನಡೆಯುವೆನು. ಘೋಷಣೆ. Alleluia.
ತಂದೆ, ಇವರನ್ನು ಸತ್ಯ ಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೇ ಸತ್ಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ನಾಯಿನ್ ಎಂಬ ಊರಿಗೆ ಹೊರಟರು. ಅವರೊಂದಿಗೆ ಶಿಷ್ಯರು ಅನೇಕ ಜನರು ಹೊರಟರು. ಊರ ಬಾಗಿಲನ್ನು ಸಮೀಪಿಸಿದಾಗ ಒಂದು ಶವಯಾತ್ರೆಯನ್ನು ಅವರು ಎದುರುಗೊಂಡರು. ಆ ಸತ್ತವನು ತನ್ನ ತಾಯಿಗೆ ಒಬ್ಬನೇ ಮಗ. ಆಕೆಯೋ ವಿಧವೆ. ಜನರ ದೊಡ್ಡ ಗುಂಪೊಂದು ಆಕೆಯೊಡನೆ ಬರುತ್ತಿತ್ತು. ಪ್ರಭು ಯೇಸು ಆಕೆಯನ್ನು ಕಂಡದ್ದೇ ಕನಿಕರಗೊಂಡು ಅಳಬೇಡ ಎಂದು ಹೇಳಿ ಚಟ್ಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಿದರು. ಹೊತ್ತುಕೊಂಡು ಹೋಗುತ್ತಿದ್ದವರು ಹಾಗೆಯೇ ನಿಂತರು. ಆಗ ಯೇಸು, ಯುವಕನೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದರು. ಸತ್ತವನು ಎದ್ದು ಕುಳಿತು ಮಾತನಾಡಲಾರಂಭಿಸಿದನು. ಯೇಸು ಆ ಮಗನನ್ನು ತಾಯಿಗೆ ಒಪ್ಪಿಸಿದರು. ಎಲ್ಲರೂ ಭಯಭ್ರಾಂತರಾದರು. ಮಹಾಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಾಯಿಸಿದ್ದಾನೆ. ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ದೇವರನ್ನು ಕೊಂಡಾಡಿದರು. ಯೇಸುವಿನ ಈ ಸಮಾಚಾರ ಜುದೆಯ ನಾಡಿನಲ್ಲೆಲ್ಲ ಹಾಗೂ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲೆಲ್ಲ ಹರಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಸಂತ ಪೌಲರು ತಿಮೋಥನಿಗೆ ಬರೆದ ಮೊದಲನೆಯ ಪತ್ರದಿಂದ ಈ ದಿನಗಳಲ್ಲಿ ನಾವು ಮೊದಲನೆಯ ವಾಚನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ನಮಗೆಲ್ಲರಿಗೂ ಮುಖಂಡನಾಗಲು ಮನಸ್ಸಿದೆ. ಮುಖಂಡನಾಗುವುದರ ಮೂಲಕ ಅದರ ಜೊತೆಗೆ ಕೆಲವೊಂದು ಅಧಿಕಾರ ನಮಗೆ ಬರುತ್ತದೆ. ಈ ಅಧಿಕಾರವನ್ನು ಚಲಾಯಿಸಲು ಆ ಅಧಿಕಾರದ ಜೊತೆಗೆ ಬರುವಂಥ ಕೆಲವೊಂದು ಸವಲತ್ತುಗಳನ್ನು, ಸೌಲಭ್ಯಗಳನ್ನು ಅನುಭವಿಸಲು ನಾವು ಪ್ರಯತ್ನವನ್ನು ಪಡುತ್ತೇವೆ. Where there is authority, there are privileges, and we would like to enjoy them. ಇದಕ್ಕಾಗಿ ಸಮಾಜದಲ್ಲಿ ಅನೇಕರು ಮುಖಂಡರಾಗಲು, ಅಧಿಕಾರದ ಸ್ಥಾನವನ್ನು ಏರಲು ಪ್ರಯತ್ನವನ್ನು ಪಡುತ್ತಾರೆ. ಕೆಲವರು ಒಳ್ಳೆಯ ದಾರಿಯ ಮೂಲಕ ಮುಖಂಡನಾಗಲು ಪ್ರಯತ್ನಿಸುವುದಾದರೆ, ಇನ್ನು ಕೆಲವರು ಕೆಟ್ಟ ದಾರಿಯನ್ನು ಹಿಡಿದು ಆ ಮೂಲಕ ಇತರರ ಮೇಲೆ ಪ್ರಭಾವವನ್ನು ಬೀರಲು, ಇತರರನ್ನು ತಮ್ಮ ಹತೋಟಿಯಲ್ಲಿಡಲು ಪ್ರಯತ್ನವನ್ನು ಪಡುವುದನ್ನು ಕೂಡ ನಾವು ಸಮಾಜದಲ್ಲಿ ನೋಡುತ್ತೇವೆ. ಮುಖಂಡನಾಗಲು
ಸನ್ಮಾರ್ಗದ ಮೂಲಕ ಪ್ರಯತ್ನವನ್ನು ಪಡುವುದರಲ್ಲಿ ಯಾವುದೇ ಕೆಟ್ಟತನ ಇಲ್ಲ ಎಂದು ಸಂತ ಪೌಲರು ಇಂದು ತಿಮೋತಿನಿಗೆ ಬರೆದ ಮೊದಲನೇ ಪತ್ರದಲ್ಲಿ ಹೇಳುತ್ತಾರೆ. ಆದರೆ ಆತನಲ್ಲಿ ಕೆಲವೊಂದು ಗುಣಲಕ್ಷಣಗಳಿರಬೇಕು. ಆ ಗುಣಲಕ್ಷಣಗಳನ್ನು ರೂಢಿಸಿಕೊಂಡವನು ಮಾತ್ರ ಮುಖಂಡನಾಗಲು ಪ್ರಯತ್ನವನ್ನು ಪಟ್ಟರೆ ಅದಕ್ಕೆ ಸೋಗು. ಇಂದಿನ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ, ಧರ್ಮಾಧ್ಯಕ್ಷನಾಗಲು ಅಪೇಕ್ಷಿಸಿದರೆ ಅಂಥವನು ಉತ್ತಮ ಸೇವೆಯನ್ನೇ ಬಯಸುತ್ತಾನೆಂಬುದು ನಿಜ. ಧರ್ಮಾಧ್ಯಕ್ಷ ಎಂದರೆ ಇಂದಿನ ಅರ್ಥದಲ್ಲಿ ನಾವು ಅರ್ಥೈಸಿಕೊಳ್ಳುವಂಥ ಧರ್ಮಾಧ್ಯಕ್ಷ ಅಲ್ಲ, ಬಿಷಪ್ ಅಲ್ಲ. ಬದಲಾಗಿ ಧರ್ಮಾಧ್ಯಕ್ಷ ಎಂದರೆ ಮೇಲ್ವಿಚಾರಕ, ಸಮುದಾಯವನ್ನು ನೋಡಿಕೊಳ್ಳುವವನು, ಸಮುದಾಯಕ್ಕೆ ಮುಖಂಡತ್ವವನ್ನು ನೀಡುವವನು, ಮೇಲ್ವಿಚಾರಕ, ಓವರ್ಸಿಯರ್. ಹಾಗೂ ಅಂದಿನ ಕಾಲದಲ್ಲಿ ಇಂಥವನು ಇಂದಿನ ಕಾಲದಲ್ಲಿ ಹೇಳುವಂಥ ಧರ್ಮಾಧ್ಯಕ್ಷನಲ್ಲ. ಯಾಕಂದರೆ ಇಲ್ಲಿ ಸಂತ ಪೌಲರು ಹೇಳುತ್ತಾರೆ, ಧರ್ಮಾಧ್ಯಕ್ಷನು ಏಕಪತ್ನಿ ಉಳ್ಳವನು ಆಗಿರಬೇಕು. ಆದರೆ ಇಂದಿನ ಕಾಲದಲ್ಲಿ ಧರ್ಮಾಧ್ಯಕ್ಷರು ಮದುವೆಯಾಗುವುದಿಲ್ಲ. ಆದರೆ ಅಂದಿನ ಕಾಲದಲ್ಲಿ ಜನಸಾಮಾನ್ಯರಲ್ಲಿ ಇಂಥ ಮೇಲ್ವಿಚಾರಕರನ್ನಾಗಿ, ಓವರ್ಸಿಯರನ್ನಾಗಿ ನೇಮಿಸ್ತಾ ಇದ್ದರು. ಆದ್ದರಿಂದ ಸಂತ ಪೌಲರು ಹೇಳುತ್ತಾರೆ, ಆತನಿಗೆ ಒಂದೇ ಪತ್ನಿ ಇರಬೇಕು. ಅಂದರೆ ಅವನಲ್ಲಿ ಒಂದು ಪತ್ನಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥ ಗುಣ ಇರಬೇಕು. 10 ಹಲವು ಹೆಂಡತಿಯನ್ನು ಇಟ್ಟುಕೊಳ್ಳುವವನು ಅಲ್ಲ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ಮುಖಂಡನೆಂದರೆ ಸಮಾಜದಲ್ಲಿ ಇರುವಂಥ ಮುಖಂಡನು ಮಾತ್ರವೇ ಅಲ್ಲ, ನಾವೆಲ್ಲರೂ ಮುಖಂಡರು. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಮುಖಂಡರು. ಹಾಗಿರುವಾಗ ನಮ್ಮಲ್ಲಿ ಎಂಥ ಗುಣಗಳಿರಬೇಕು ಎಂದು ಸಂತ ಪೌಲರು ಇಲ್ಲಿ ಹೇಳುತ್ತಾರೆ. ಅವರು ಹೇಳುತ್ತಾರೆ, ನಿಂದಾರಹಿತನಾಗಿರಬೇಕು, ಸ್ವಸ್ಥ ಬುದ್ಧಿಯನ್ನು ಹೊಂದಿರುವವನಾಗಿರಬೇಕು, ಜಿತೇಂದ್ರಿಯನಾಗಿರಬೇಕು, ಗೌರವಸ್ಥನಾಗಿರಬೇಕು, ಅತಿಥಿ ಸತ್ಕಾರವನ್ನು ಮಾಡುವವನು ಆಗಿರಬೇಕು. ಅಂದರೆ ಇತರರನ್ನು ಸ್ವಾಗತಿಸುವವನು, ಇತರರಿಗೆ ಕಿವಿಯನ್ನು ಒಡ್ಡುವವನು, ಅವರನ್ನು ಕೇಳುವವನು, ಅವರ ಅಗತ್ಯಗಳಿಗೆ ಸ್ಪಂದಿಸುವವನಾಗಿರಬೇಕು ಮುಖಂಡನೆಂದರೆ. ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು, ಇತರರಿಗೆ ಮಾರ್ಗದರ್ಶನವನ್ನು ನೀಡುವಲ್ಲಿ ಆತನು ಪ್ರವೀಣನಾಗಿರಬೇಕು. ಅವನು ಕುಡುಕನು, ಕಲಹ ಪ್ರಿಯನು ಮತ್ತು ಹೊಡೆದಾಡುವವನು ಆಗಿರಬಾರದು. ಬದಲಿಗೆ ಶಾಂತನು, ದಯಾವಂತನು, ಹಣದ ವ್ಯಾಮೋಹ ಇಲ್ಲದವನು ಆಗಿರಬೇಕು. ಆನಂತರ ಒಂದು ಒಳ್ಳೆಯ ಮಾತನ್ನು ಸಂತ ಪೌಲರು ಹೇಳುತ್ತಾರೆ, ತನ್ನ ಕುಟುಂಬವನ್ನೇ ಜವಾಬ್ದಾರಿಯುತವಾಗಿ ನಡೆಸಲು ತಿಳಿಯದವನು ದೇವರ ಸಭೆಯನ್ನು ಹೇಗೆ ತಾನೇ ಪರಿಪಾಲಿಸಿಹನು? ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನೇ ಒಳ್ಳೆಯದಾಗಿ ನೋಡಿಕೊಳ್ಳದೆ ಇರುವುದಾದಲ್ಲಿ, ಕುಟುಂಬವನ್ನು ಸುವ್ಯವಸ್ಥಿತವಾಗಿ ಅವನಿಗೆ ನಡೆಸಿಕೊಳ್ಳಲು ಆಗದೇ ಇದ್ದಲ್ಲಿ ಆತ ಸಮಾಜದಲ್ಲಿ ಹೇಗೆ ಒಬ್ಬ ಮುಖಂಡನಾಗಬಹುದು? ಒಳ್ಳೆಯ ಮಾತು ಸಂತ ಪೌಲರು ಹೇಳುವಂಥದ್ದು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರಿಗೂ ಮುಖಂಡರಾಗಲು ಇಚ್ಛೆ ಇದೆ ನಿಜ. ಆದರೆ ಅದರ ಜೊತೆಗೆ ಕೆಲವು ಜವಾಬ್ದಾರಿಗಳು ಕೂಡ ಇವೆ, ಕೆಲವೊಂದು ಗುಣಲಕ್ಷಣಗಳನ್ನು ಕೂಡ ನಾವು ಹೊಂದಿರಬೇಕು. ಮುಖಂಡನಾಗಬೇಕಾದರೆ ಈ ಗುಣಲಕ್ಷಣಗಳನ್ನು ನಮ್ಮಲ್ಲಿ ರೂಢಿಸಿಕೊಳ್ಳಲು ನಾವು ಪ್ರಯತ್ನವನ್ನು ಪಡೋಣ. ಎರಡನೇದಾಗಿ, ಈಗಾಗಲೇ ಮುಖಂಡರಾಗಿರುವವರಲ್ಲಿ ಈ ಗುಣಲಕ್ಷಣಗಳು ಬರಲಿ, ಅದನ್ನು ರೂಢಿಸಿಕೊಳ್ಳುವಲ್ಲಿ ಅವರು ಪ್ರಯತ್ನವನ್ನು ಪಡಲಿ ಎಂದು ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ಆದ್ದರಿಂದ ನಿನ್ನೆಯ ವಾಚನವನ್ನು ನೀವು ಗಮನಿಸಿದ್ದೇ ಆದಲ್ಲಿ ಸಂತ ಪೌಲರು ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎನ್ನುವಂಥ ಒಂದು ಬೋಧನೆಯನ್ನು ನೀಡಿದ್ದಾರೆ. ಆದ್ದರಿಂದ ಅಧಿಕಾರದಲ್ಲಿ ಇರುವವರನ್ನು ದೂಷಿಸುವುದು ಮಾತ್ರವಲ್ಲ,
ಅವರಿಗಾಗಿ ಪ್ರಾರ್ಥಿಸುವ ಜವಾಬ್ದಾರಿಯೂ ಕೂಡ ನಮ್ಮಲ್ಲಿ ಇದೆ. ಮೂರನೇದಾಗಿ, ಮುಖಂಡರನ್ನು ಆರಿಸುವಾಗ ನಮ್ಮ ಮೇಲೆ ಒಂದು ಜವಾಬ್ದಾರಿಯೂ ಇದೆ. ಅದೇನೆಂದರೆ, ಅವರು ಕೊಡುವ ಆಶ್ವಾಸನೆಗಳಿಗೆ, ಅವರು ಕೊಡುವ ಹಣಕ್ಕೆ ನಾವು ಅವರನ್ನು ಆರಿಸಿಕೊಳ್ಳದೆ ಅವರಲ್ಲಿ ಒಳ್ಳೆಯ ಗುಣಲಕ್ಷಣಗಳನ್ನು ಕಂಡುಹಿಡಿದು ಅಂಥವರನ್ನು ಮಾತ್ರ ಅಧಿಕಾರಕ್ಕೆ ಮುಖಂಡರಾಗಿ ಆರಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮಲ್ಲಿ ಇದೆ. ಈ ಎಲ್ಲ ಸಂದೇಶಗಳನ್ನು ಆಲಿಸಿದ ನಾವು ಆ ಸಂದೇಶಗಳನ್ನು ಪಾಲಿಸುವಲ್ಲಿ ಪವಿತ್ರ ಬಲಿಪೂಜೆಯಲ್ಲಿ ನಮ್ಮನ್ನು ಭೇಟಿಯಾಗುವಂಥ ಯೇಸು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರಭುವೇ ನನ್ನ ಕರಗಳಲ್ಲಿ ಕಾಣಿಕೆ ತಂದಿರೇನು, ಮನದ ಕೋರಿಕೆ ಆಲಿಸಿದೇವ, ಇದನ್ನು ಸ್ವೀಕರಿಸು. ಹೃದಯವೆಂಬ ತೋಟದಲ್ಲಿ ಬೆಳೆದ ಫಲಗಳು, ಪ್ರೀತಿ ತ್ಯಾಗ ಕ್ಷಮೆಯ ಭಾವ ಮಧುರ ನುಡಿಗಳು, ಕ್ಷಣ ಕ್ಷಣಗಳಲ್ಲೂ ಎದೆ ಬಡಿತಗಳು, ನಿನ್ನ ಜೊತೆ ಜೊತೆಗೆ ಬೇರೆತಿದೆ. ಕ್ಷಣ ಕ್ಷಣಗಳಲ್ಲೂ ಎದೆ ಬಡಿತಗಳು, ನಿನ್ನ ಜೊತೆ ಜೊತೆಗೆ ಬೇರೆತಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅರ್ಪಿಸುವ ಈ ಬಲಿಯು ಸರ್ವಶಕ್ತ ದೇವರಿಗೆ ಯೋಗ್ಯವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕೈಗಳಿಂದ ಸ್ವೀಕರಿಸಿರಿ. ಪ್ರಭು, ನಮ್ಮ ದೀನ ಕೋರಿಕೆಗಳನ್ನು ದಯೆಯಿಂದ ಈಕ್ಷಿಸಿರಿ. ನಿಮ್ಮ ಸೇವಕರ ಈ ಅರ್ಪಣೆಗಳನ್ನು ಕರುಣೆಯಿಂದ ಅಂಗೀಕರಿಸಿರಿ. ಹೀಗೆ ನಿಮ್ಮ ನಾಮದ ಗೌರವಾರ್ಥ ಸಲ್ಲಿಸಿದ ಪ್ರತಿಯೊಬ್ಬರ ಅರ್ಪಣೆಯು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆಯೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದಿರಿ. ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನೇ ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಕಳುಹಿಸಿದಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದಿರುವ ಅವರು ಯಾತನೆ ಪಡುತ್ತಾ ಶಿಲುಬೆಯಲ್ಲಿ ನಿಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ
ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುದ್ಧಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷ್ಠರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಸರ್ವ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕರ್ತರು ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. मोगळा जेजू, तूं भोव पवित्र सक्रामेंतांत खरोच हजर आसाय म्हूण हांव पातयेतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रामेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಬಾಯೆಂದು ಕರೆಯುವೆನು, ಬಾಯೆಂದು ಕರೆಯುವೆನು. ದೇವನ ರೂಪವನಿ ತ್ಯಜಿಸಿ ಮಾನವ ಧರ್ಮವ ರೂಪಿಸಿದೆ. ಸ್ವರ್ಗದ ಮಹಿಮೆಯ ನೀ ತೊರೆದು ಬಡವನ ಬದುಕನು ಪ್ರೀತಿಸಿದೆ. ಕಾಯುವೆ ದೇವ ನಿನಗಾಗಿ, ಆಗಮಿಸೋ ಗುರುವೇ. ಧನ್ಯನಾಗುವೆನು, ಧನ್ಯನಾಗುವೆನು. ಪ್ರಾರ್ಥಿಸೋಣ. ಪ್ರಭು, ಈ ಸ್ವರ್ಗೀಯ ಕೊಡುಗೆಗಳ ಕಾರ್ಯವು ನಮ್ಮ ತನುಮನಗಳನ್ನು ಸ್ವಾಧೀನಪಡಿಸಿಕೊಳ್ಳಲಿ. ಹೀಗೆ ನಮ್ಮ ಸ್ವಂತ ಇಚ್ಛೆಯಲ್ಲ, ಬದಲಾಗಿ ಅವುಗಳ ಪರಿಣಾಮಗಳು ನಮ್ಮಲ್ಲಿ ಸದಾ ಪ್ರಬಲವಾಗಿರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ತಾಯ ಉದರದಿ ನನ್ನ ರೂಪಿಸಿ ಪೊರೆದೆ ನೀನು ಪ್ರಭು, ಪೊರೆದೆ ನೀನು ಪ್ರಭು. ನಿನ್ನ ಪಥದಿ ನಡೆಯೇ ನಾನು ಕರೆದೆ ನೀನು ಪ್ರಭು, ಕರೆದೆ ನೀನು ಪ್ರಭು. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಪುತ್ರರೊಡಗೂಡಿ ಅರಸೆ ಮರುತಾಯೇ, ಪವಿತ್ರ ಶಿಲುಬೆಯ ಮೂಲಕ ನಮ್ಮ ವೈರಿಗಳನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.